ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರಿಗೆ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನೇ ನಮಸ್ತೆ ಸಾರಸ್ವತೆ ದೇವಿ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶಚಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 3 ಕೊನೆಯ ಶ್ಲೋಕವನ್ನ ತಿಳಿದುಕೊಂಡ್ವಿ. ಸೊ ಅದಕ್ಕೆ ಒಂದು ನಾವು
ಈ ಅಧ್ಯಾಯಕ್ಕೆ ನಮ್ಮ ಒಂದು ನಮ್ರತೆಯನ್ನು ಸೂಚಿಸೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ದಿನ ನಾವು 4ನೇ ಅಧ್ಯಾಯದ 1ರಿಂದ 10ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಮೊದಲನೇ ಶ್ಲೋಕ. ಶ್ರೀಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಬ್ರವೀತ್. ಈ ಒಂದು 4ನೇ ಅಧ್ಯಾಯವನ್ನ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿ ಕರೀತಾರೆ. ಸೊ ಇದು ಕೂಡ ಕರ್ಮಯೋಗದ ಭಾಗದಲ್ಲಿ ಬರುವಂತಹದ್ದು. 1ರಿಂದ 6 ಅಧ್ಯಾಯಗಳು. ಸೊ ಇದರಲ್ಲಿ ಭಗವಂತ ಹೇಳುವಂಥದ್ದು, ಅರ್ಜುನ ಕೇಳಿರುವಂತಹ ಹಿಂದಿನ ಅಧ್ಯಾಯದ ಪ್ರಶ್ನೆಯಿಂದ ಈ ಒಂದು 4ನೇ ಅಧ್ಯಾಯ ಭಗವಂತನ ಉತ್ತರಗಳಿಂದ ಮುಂದುವರಿಯುತ್ತೆ. ಇಮಂ ವಿವಸ್ವತೆ ಯೋಗಂ. ಇಮಂ ವಿವಸ್ವತೆ ಯೋಗಂ ಅಂದ್ರೆ ಇಲ್ಲಿ ಇಮಂ ಅಂತಂದ್ರೆ ಈ ಅಂತ ಹೇಳಿ, ವಿವಸ್ವಾನ್ ಅಂತಂದ್ರೆ ಸೂರ್ಯದೇವನಿಗೆ ಹೇಳ್ತಾ ಇರುವಂಥದ್ದು, ಯೋಗಂ ಅಂತಂದ್ರೆ ಒಂದು ಸಂಬಂಧವನ್ನ ಕಲ್ಪಿಸಿಕೊಳ್ಳುವಂಥದ್ದು, ಅಂದ್ರೆ ಭಗವಂತನ ಜೊತೆಗೆ ಒಂದು ಸಂಬಂಧ ಕಲ್ಪಿಸಿಕೊಳ್ಳುವುದಕ್ಕೆ ಯೋಗಂ ಅಂತ ಹೇಳಿ ಕರೀತಾರೆ. ಅದರ ಅರ್ಥ ಆಮೇಲೆ ನೋಡೋಣ. ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳಿ ಬರುತ್ತೆ. ಇದು ಇಲ್ಲಿ 3 ಪದಗಳನ್ನ ನಾವು ಕಾಣ್ತೇವೆ 2ನೇ ಲೈನಲ್ಲಿ. ಪ್ರೋಕ್ತವಾನ್ ಅಹಂ ಅವ್ಯಯಂ. ಯಾವುದೇ ಕೂಡ ನಾವು ಶಬ್ದಗಳನ್ನ ಬಿಡಿಸಿದಾಗ ವ್ಯಂಜನ ಮೂಲಕ ಕೊನೆಗೊಳ್ಳುತ್ತೆ. ಪ್ರತಿಯೊಂದು ಶಬ್ದ ಅಂದ್ರೆ 3 ಪದ ಬಂದ್ರು 3 ಪದಗಳು ಕೂಡ ವ್ಯಂಜನ ಜೊತೆಗೇನೆ ಕೊನೆಗೊಳ್ಳುತ್ತೆ. ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ. ಇದರರ್ಥ ಅವಿನಾಶಿಯಾದದರ ಕುರಿತಾಗಿ ನಾನು ಉಪದೇಶಿಸಿರುವಂಥದ್ದು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನೀವು ಹೇಗೆ ಉಚ್ಚಾರಣೆ ಮಾಡಬೇಕು ಅಂದ್ರೆ ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳ್ಬೋದು ಒಂದು. 2ನೇದು ಕೂಡಿ ಹೇಳ್ಬೋದು, ಪ್ರೋಕ್ತವಾನ್ ಹಂ ಅವ್ಯಯಂ ಅಂತ. ಇಲ್ಲಾಂದ್ರೆ ನಿಮ್ಗೆ 2 ಪದಗಳನ್ನ ಇದ್ರಲ್ಲಿನೂ ಕೂಡ ಮಾಡ್ಬೋದು. 2 ಪದ ಹೇಗ್ ಮಾಡ್ಬೋದು? ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳಿ, ಪ್ರೋಕ್ತವಾನ್ ಅಹಂ ವ್ಯಯಂ ಅಂತ ಹೇಳಿ. ಬಟ್ ಬೆಟರ್ ನೀವು ಹಚ್ಚಿ ಎಲ್ದ್ರ ಕಡೆಗೆ, ಅದು ಚೆನ್ನಾಗ್ ಅರ್ಥ ಕೊಡುತ್ತೆ. ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳಿ. ನ ಆದ್ಮೇಲೆ ಹಚ್ಬೇಕು, ಅಹಂ ಅಂತ ಹೇಳ್ಬೇಕು. ಮ ಆದ್ಮೇಲೆ ಮತ್ತೆ ಹಚ್ಬೇಕು, ಅಲ್ಲಿ ಅವ್ಯಯಂ ಅಂತ ಹೇಳ್ಬೇಕು. ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳಿ. ನೆಕ್ಸ್ಟ್ ವಿವಸ್ವಾನ್ ಮನವೇ. ವಿವಸ್ವಾನ್ ಮನವೇ, ಇದರಲ್ಲಿ 2 ಪದಗಳು ಬರುತ್ತೆ, ವಿವಸ್ವಾನ್ ಮನವೇ ಅಂತ ಹೇಳಿ. ಇಲ್ಲಿ ವಿವಸ್ವಾನ್ ಅಂದ್ರೆ ವಿವಸ್ವಾನ್ಗೆ ಹೇಳ್ತಾ ಇರುವಂಥದ್ದು, ಸೂರ್ಯದೇವನ ಹೆಸರು. ಮನವೇ ಅಂದ್ರೆ ಮನುಕುಲಕ್ಕೆ ಹೇಳ್ತಾ ಇರುವಂಥದ್ದು, ಮಾನವ ಕುಲದ ತಂದೆ ಆಗಿರುವಂಥದ್ದು ಅಂತ ವಿವಸ್ವಾನ್. ಹಾಗಾಗಿ ವಿವಸ್ವಾನ್ ಮನವೇ ಅಂತ ಹೇಳ್ತಾರೆ. ಪ್ರಾಹ ಅಂದ್ರೆ ಹೇಳಿರುವಂಥದ್ದು, ಅಂದ್ರೆ ಮನುಕುಲದ ತಂದೆಯಾದಂತ ವಿವಸ್ವಾನ್ ಹೇಳಿರುವಂಥದ್ದು ಅಂತ 3ನೇ ಲೈನಲ್ಲಿ. 4ನೇ ಲೈನಲ್ಲಿ ಮನುರಿಕ್ಷ್ವಾ ಕವೇ ಬ್ರವೀತ್. ಇಲ್ಲಿ ಮನುರಿಕ್ಷ್ವಾ ಓಕೆ, ಶ ಬತ್ತಿದೆ. ಶ ನಾವು ಟಂಗನ್ನ ಮೇಲೆ ರೋಲ್ ಮಾಡಿ ಹೇಳುವಂಥದ್ದು. ಶಕ್ಕೆ ವ್ಯತ್ಯಾಸ ಇದೆ. ಮನುರಿಕ್ಷ್ವಾಸ್ ಓಕೆ ಇರೋದ್ರಿಂದ ಮತ್ತೆ ಆ ಸ್ವರ ಕೂಡಿದೆ ಶ್ವಾ ಆಗತ್ತೆ. ಮನುರಿಕ್ಷ್ವಾ ಕವೇ ಬ್ರವೀತ್. ಇಲ್ಲಿ ಕೂಡ 2 ಪದಗಳನ್ನು ನಾವು ನೋಡ್ತೇವೆ. ಇಕ್ಷ್ವಾ ಕವೇ, ಅಲ್ಲಿ ಮನುಹು ಅಂತ ಇದೆ, ಮಾನವ ಕುಲದ ತಂದೆ ಅಂತ. ಮನುಹು 3 ಪದಗಳಿದೆ. ಮನುಹು ಇಕ್ಷ್ವಾಕವೇ ಅಬ್ರವೀತ್ ಅಂತ ಹೇಳಿ. ಮನುಹು ಅಂದ್ರೆ ಮಾನವ ಕುಲದ ತಂದೆ, ಇಕ್ಷ್ವಾಕು ಅಂದ್ರೆ ರಾಜ, ಇಕ್ಷ್ವಾಕು ವಂಶದ ರಾಜ. ಅಬ್ರವೀತ್ ಹೇಳಿದನು ಅಂತ ಹೇಳಿ. ಸೊ ಇಲ್ಲಿ 2 ಜನ ಹೇಳ್ತಾರೆ.
ಅದನ್ನ ಕುರಿತು ಹೇಳ್ತಾ ಇರುವಂತದ್ದು. ಯಾರು ವಿವಸ್ವಾನ್ ಹೇಳಿದ್ರು ಮತ್ತೆ ಇಕ್ಷ್ವಾಕ ಹೇಳಿದನು ಅಂತ ಹೇಳಿ. ಇಲ್ಲಿ ನೀವು ಉಚ್ಚಾರಣೆ ಮಾಡೋದು ಹೇಗೆ ಅಂತ, ವಿವಸ್ವವೇ ಸಕ್ಕೆ ವವತ್ತಿದೆ, ತಕ್ಕೆ ಮೊದಲನೇ ಲೈನ್ ಅಲ್ಲಿ ತಿರ್ಗಾ ಇರೋದ್ರೆ ತೇ ಅಂತ ಹೇಳ್ಬೇಕು. ಪ್ರೋಕ್ತವಾನ್ ಅಹಂ ಅವ್ಯಯಂ. ಪಕ್ಕೆ ನೋಡಿ ದೊಡ್ಡ ಓ ಇದೆ, ಸುದೀರ್ಘ ಇದೆ. ಪ್ರೋಕ್ತವಾನ್ ಕಕ್ಕೆ ತವತ್ತಿದೆ, ತವಾನ್ ಅಹಂ ಅವ್ಯಯಂ. ಓಕೆ, ವಿವಸ್ವಾನ್ ಮನವೇ. ಸಕೆ ವವತ್ತು ಆ ದೀರ್ಘ ಇರೋದ್ರೆ ವಿವಸ್ವಾನ್ ಮನವೇ. ನಕೆ ಮವತ್ತಿದೆ, ವಿವಸ್ವಾನ್ ಮನವೇ. ಬೇಕೆ ದೀರ್ಘ ಇದೆ. ಆಹ ಇಲ್ಲಿ ಕೂಡ ನೋಡಿ ಮನುರಿಕ್ಷ್ವಾಕವೇ ಬ್ರವೀತ್ ಅನ್ನ ಹೇಗೆ ಉಚ್ಚರಿಸಬಹುದು ನೀವು. ಇಲ್ಲಿ ಅವಗ್ರಹ ಇದೆ, ಎಸ್ ಅಂತ ಹೇಳಿ ಕಾಣ್ತಾ ಇದೆಯಲ್ಲ ಕೊನೆಯ ಲೈನ್ ಅಲ್ಲಿ. ಅವಗ್ರಹ ಎಸ್, ಅಲ್ಲಿ ಅಬ್ರವೀತ್ ಅಂತ ಬರುತ್ತೆ. ಹಾಗೆ ನೀವು ಹಿಂದೆ ಮನುರಿಕ್ಷ್ವಾಕವೇ ಅಬ್ರವೀತ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಕೂಡಿನೂ ಹೇಳ್ಬೋದು, ಮನುರಿಕ್ಷ್ವಾಕವೇ ಬ್ರವೀತ್ ಅಂತಾನು ಕೂಡ ಹೇಳ್ಬೋದು. ಸೊ ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಭಗವಾನ್ ಶ್ರೀ ಭಗವಾನ್ ವಾಚ ಅಂತಂದ್ರೆ ಶ್ರೀಕೃಷ್ಣ ಇಲ್ಲಿ ಹೇಳಿದರು ಅಂತ ಹೇಳಿ. ಈ ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅವ್ಯಯಂ. ಈ ಅವ್ಯಯಂ ಅದೇ ಇದಲ್ಲ, ಈ ನಾಶವಿಲ್ಲದಿರುವಂಥದ್ದು, ಈ ಅವ್ಯಯವಾಗಿರುವಂತಹ ಯೋಗ ಜ್ಞಾನವನ್ನ, ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ, ಈ ನಾಶವಿಲ್ಲದ ಯೋಗವನ್ನ ಅಥವಾ ಯೋಗದ ವಿಜ್ಞಾನವನ್ನ ನಾನು ಮೊದ್ಲು ಯಾರಿಗೆ ಹೇಳ್ದೆ? ಇಮಂ ವಿವಸ್ವತೆ. ನಾನು ಮೊದ್ಲು ಹೇಳಿರುವಂತದ್ದು ವಿವಸ್ವಾನ್ಗೆ. ಅಂದ್ರೆ ವಿವಸ್ವಾನ್ ಅಂದ್ರೆ ಯಾರು? ಸೂರ್ಯನಿಗೆ ಹೇಳಿರುವಂತದ್ದು ಅಂತ. ಮತ್ತೆ ಅದನ್ನ ಗುರು ಪರಂಪರೆಯ ಮೂಲಕ ಅದನ್ನ ತಗೊಂಡು ಹೋಗಿರುವಂತದ್ದು. ನಾನು ವಿವಸ್ವಾನಿಗೆ ಹೇಳ್ದೆ, ವಿವಸ್ವಾನ ಏನ್ ಮಾಡಿದ್ವ? ವಿವಸ್ವಾನವೇ ಪ್ರಾಹ. ವಿವಸ್ವಾನ್ ಪ್ರಾಹ ಅಂತಂದ್ರೆ ಹೇಳಿದನು ಅಂತ. ವಿವಸ್ವಾನ ಕೂಡ ಹೇಳಿದನು. ಯಾರಿಗೆ ಹೇಳ್ದ? ಮನುರಿಕ್ಷ್ವಾಕ್. ಮನು ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಮನುಕುಲದ ತಂದೆ ಈ ವಿವಸ್ವಾನ್. ಮನುಕುಲದ ತಂದೆಯಾದ ಮನುವಿಗೆ ಹೇಳಿದನು ಅಂತ. ವಿವಸ್ವಾನನ ಅದನ್ನ ಯಾರಿಗೆ ಹೇಳ್ದ? ಮನುಕುಲದ ತಂದೆಯಾದಂತಹ ಮನುವಿಗೆ ಹೇಳಿದ ಅಂತ. ಆಮೇಲೆ ಇಲ್ಲಿ ಮನುಹು ಆಯ್ತು, ಇಕ್ಷ್ವಾಕವೇ ಬ್ರವೀತ್. ಸೊ ಈ ಮನು ಮತ್ತೆ ಮುಂದೆ ಅದನ್ನ ಇತರರಿಗೆ ಹೇಳ್ತಾನೆ. ಯಾರಿಗೆ ಹೇಳ್ದ? ಇಕ್ಷ್ವಾಕವೇ ಬ್ರವೀತ್. ಅಬ್ರವೀತ್ ಅಂದ್ರೆ ಹೇಳಿದನು ಅಂತ, ಅಂದ್ರೆ ಮನು ಇಕ್ಷ್ವಾಕುವಿಗೆ ಹೇಳಿದನು ಅಂತ. ಸೊ ಹೀಗೆ ಈ ಒಂದು ಭಗವದ್ಗೀತೆಯ ಜ್ಞಾನ ಹೇಗೆ ನಮ್ಗೆ ಅರ್ಜುನನ ಮೂಲಕ ಸಿಗ್ತಾ ಇದೆ. ಮುಂಚೆ ಇದನ್ನ ನಾನು ಯಾರಿಗೆ ಹೇಳಿರುವಂತದ್ದು, ಈಗ ನಾನೇನಿಗೆ ಹೇಳ್ತಾ ಇದ್ದೇನೆ, ಇದನ್ನ ಯಾರಿಗೆ ಹೇಳಿರುವಂತದ್ದು ಅಂತ ಹೇಳಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ವಾಚ ಹಿಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಅಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತಾನೆ ಹೇಳಿ. ಪ್ರೋಕ್ತವಾನ್ ವಾನ ನ ಅಂದಾಗ ಅ ಬರುತ್ತೆ ಅಲ್ಲಿ. ಆ ಹಂಗೆ ಕೂಡುತ್ತೆ, ಹಾಗಾಗಿ ಅಹಂ ಆಗುತ್ತೆ. ಪ್ರೋಕ್ತವಾನಹಂ ಅವ್ಯಯಂ. ಪ್ರೋಕ್ತವಾನಹಂ ಅವ್ಯಯಂ. ಹೀಗೆ ಹೇಳಿ. ಪ್ರೋಕ್ತವಾನ್ ಅವ್ಯಯಂ. ನೀವೇನ್ ಮಾಡ್ತೀರಾ ಹೇಳುವಾಗ ಎಲ್ರು ಕೂಡ ನಿಮ್ಗಷ್ಟೇ ಅಲ್ಲ, ಜನರಲ್ ಆಗಿ ಹೇಳ್ತಾ ಇರುವಂತದ್ದು ಪ್ರೋಕ್ತವಾನ ಅನ್ನಂಗಿಲ್ಲ. ಎಲ್ರು ಏನ್ ಹೇಳ್ತಾರೆ? ಪ್ರೋಕ್ತವಾನಹಂ ಅವ್ಯಯಂ. ಹೀಗೆ ಕುಡಿ ಹೇಳಲಿಕ್ಕೆ ಹೀಗೆ ನೋಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಬರೋದಿಲ್ಲ ಪ್ರೋಕ್ತವಾನ ಹಂ ಅವ್ಯಯಂ ಅಂತ ಬರೋದಿಲ್ಲ. ಹಾಗಾಗಿ ಅಲ್ಲಿ ಹಚ್ತಾ ಹೋಗಿ, ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳ್ತಾ ಹೋಗಿ. ಮತ್ತೆ ಹೇಳ್ತಾ ಇದ್ದೀನಿ, ಎಲ್ರು ಕೂಡ ಕೇಳಿಸ್ಕೊಳ್ಳಿ. ಪ್ರೋಕ್ತವಾನ್ ಆದ್ಮೇಲೆ ಹಚ್ಬೇಕು, ಅಹಂ ಆದ್ಮೇಲೆ ಮತ್ತೆ ಹಚ್ಬೇಕು, ಅವ್ಯಯಂ. ತಿಳಿತಾ? ಪ್ರೋಕ್ತವಾನ್ ಅಹಂ ಅವ್ಯಯಂ. ಹಾ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 1. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅಮವ್ಯಯಂ ವಿವಸ್ಮಾನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಲ್ಲಿ ಮತ್ತೆ ಹೇಳ್ತೇನೆ, ಎರಡನೇ ಲೈನ್ ಅಲ್ಲಿ ಪ್ರೋಕ್ತವಾನ್ ಅಹಂ ಅವ್ಯಯಂ. ಇಲ್ಲಿ ಮವ್ಯಯಂ ಬರಂಗಿಲ್ಲ. ಮವ್ಯಯಂ ಅಂದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಪ್ರೋಕ್ತವಾನ್ ಅಹಂ ಅವ್ಯಯಂ. ಹೇಳ್ಬೇಕ ಮಾತಾಜಿ? ಹೇಳಿ. ಶ್ರೀ ಭಗವಾನುವಾಚ
ಅದೇ ಹೇಳಿ, इमं 7ನೇ ಲೈನ್ ಅಷ್ಟೇ ಹೇಳಿ. 2ನೇ ಲೈನ್ ಒಂದೇ ಹೇಳಿ. प्रोक्तवानहमव्ययम् ಸೊ ಇದು ವಿವಸ್ವಾನ್ ಮನವೇ. विवस्वान् मनवे प्राह मनुरिक्ष्वाकवे ब्रवीत्. ಸರಿ, ನೆಕ್ಸ್ಟ್ ಹೇಳಿ. ಗಾಯತ್ರಿ ಗಾಯತ್ರಿ ಯಾರು ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನುವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತ್. ಹರೇ ಕೃಷ್ಣ ಗೀತಾ ಕೊಡ್ತಾರೆ. ಇಲ್ಲಿ ನಿಮ್ಗೆ ಗೀತಾ ಎಲ್ರಿಗೂ ಕೂಡ ಅದೇ ಕೊಡ್ತಾರೆ. ರೂಢಿ ಆಗಿದೆ. ಎಲ್ರಿಗೂ ಹಾಗೆ ರೂಢಿ ಆಗಿದೆ. ಪ್ರೋಕ್ತವಾನಹಂ ಅವ್ಯಯಂ ಅವ್ಯಯಂ ಅಂತ ಹೇಳ್ತೀರಾ. ಮವ್ಯಯಂ ಅನ್ನಂಗಿಲ್ಲ ಅಲ್ಲಿ. ಅದೇ ಹೇಳ್ತಾ ಇರೋದು ಎಲ್ರಿಗೂನು. ನಿಮ್ಗೆ ಹಾಗೆ ರೂಢಿ ಆಗಿದೆ, ಹಾಗೆ ಹೇಳ್ತಾ ಇದ್ದೀರಾ. ಪ್ರೋಕ್ತವಾನ್ ಅಹಂ ಅವ್ಯಯಂ ಬರುತ್ತೆ. ಮವ್ಯಯಂ ಅಲ್ಲಿ, ಯಾಕಂದ್ರೆ ಅದು ಹೇಳಲಿಕ್ಕೆ ಹೋದ್ರೆ ಬರೋದಿಲ್ಲ, ಅಲ್ಲಿ ಮವ್ಯಯಂ ಆಗ್ಬಿಡುತ್ತೆ. ಪ್ರೋಕ್ತವಾನ್ ಅಹಂ ಅವ್ಯಯಂ, ಪ್ರೋಕ್ತವಾನ್ ಅಹಂ ಅವ್ಯಯಂ. ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಗೀತಾ ಕೊಡಕಲ್ ಮಾತಾಜಿ. ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಶ್ವಾಕವೇ ಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. 5 ಜನ ಆದ್ರ ಧನ್ಯವಾದ. ಮಾತಾಜಿ. ಒಂದು 5 ನಿಮಿಷ ಜನ ಆದ್ರ ಇಲ್ಲ ಮಾತಾಜಿ. ಹರೇ ಮಾತಾಜಿ. ಕೃಷ್ಣ. ಹರೇ 5 ಜನ ಕೃಷ್ಣ ಆದ್ರ ಮಾತಾಜಿ. ಮಾತಾಜಿ ಒಂದು ಹರೇ ನಿಮಿಷ ಕೃಷ್ಣ. ಕೇಳ. ಇದು ಪ್ರೋಕ್ತವಾನ್ ಅಹಂ ಅವ್ಯಯಂ ಅಂತ ಹೇಳ್ಬೇಕಾ ಮಾತಾಜಿ? ಹೌದು ಮಾತಾಜಿ. ಓಕೆ ಓಕೆ. ಇಲ್ಲ ಅಂದ್ರೆ ನಿಮ್ಗೆ ಅದ್ ಬಿಡಿಸ್ಲಿಕ್ ಬರೋದಿಲ್ಲ. ಇಲ್ಲಾಂದ್ರೆ ಯೂಶ್ವಲಿ ನಾವ್ ಅಲ್ಲಿ ಬಿಡಿಸೋದಿಲ್ಲ, ಹಾಗೆ ಹೇಳ್ಬೋದು ಹೇಳಿಕ್ ಬಂದ್ರೆ. ಇಲ್ಲಿ ನೋಡಿ, ಪ್ರೋಕ್ತವಾನ್ ಹಂ ಅಂತೀರಾ ನೀವು. ಅಲ್ಲಿ ಪ್ರೋಕ್ತವಾನ್ ಹಂ ಅಂದ್ರೆ ಸರಿ, ಪ್ರೋಕ್ತವಾನ್ ಹಂ ನ ಕೆ ಕೂಡಿಸಿ ಹೇಳ್ಬೇಕು. ಬಟ್ ಸಾಮಾನ್ಯವಾಗಿ ನಾವು ಪ್ರೋಕ್ತವಾನ್ ಹಂ ಅಂತ ಹೇಳ್ತೇವೆ. ಪ್ರೋಕ್ತವಾನ್ ಹಂ ವ್ಯಯಂ, ಇದು ಅರ್ಥ ಬೇರೆ ಆಗುತ್ತೆ. ಹಾಗಾಗಿ ಅಲ್ಲಿ ಸೇರಿಸ್ಲಿಕ್ಕೆ ಹೇಳಿರೋದು. ಇಲ್ಲಾಂದ್ರೆ ಸಾಮಾನ್ಯವಾಗಿ ಬಿಡಿಸ್ಲಿಕ್ಕೆ ಬಂದ್ರೆ ನಾನು ನೇರವಾಗಿ ಹಾಗೆ ಹೇಳಿ ಅಂತ ಹೇಳ್ಬೋದಿತ್ತು. ಪ್ರೋಕ್ತವಾನ್ ಅಹಂ ಅವ್ಯಯಂ, ಬಟ್ ಆದ್ರೂ ಕೆ ಇಲ್ಲಿ ಹಿಂದೆ ಅವ್ಯಯಂ ಹಚ್ಚಲೇಬೇಕು ನೀವು. ಅಲ್ಲಿ ಮವ್ಯಯಂ ಬರಂಗಿಲ್ಲ. ಓಕೆ. ಪ್ರೋಕ್ತವಾನ ಹಂ, ಪ್ರೋಕ್ತವಾನ ಜಗ್ಬೇಕು ನೋಡಿ. ಪ್ರೋಕ್ತವಾನ ಹಂ ಅವ್ಯಯಂ ಹೇಳ್ಬೋದು. ಪ್ರೋಕ್ತವಾನ ಹಂ ಅವ್ಯಯಂ ಇದು ಇದು ಈ ತರ ಹೇಳಿದ್ರೆ ಕರೆಕ್ಟಾ ಮಾತಾಜಿ? ಪ್ರೋಕ್ತವಾನಹಮವ್ಯಯಂ. ಇಲ್ಲ, ಅಲ್ಲಿ ನೋಡಿ ಪ್ರೋಕ್ತವಾನಹಂ ಫಸ್ಟ್ ಕರೆಕ್ಟ್ ಆಯ್ತು. ಪ್ರೋಕ್ತವಾನಹಂ ಕರೆಕ್ಟ್ ಆಯ್ತು. ಇಲ್ಲಿ ಪ್ರೋಕ್ತವಾನ ಹ ಬರ್ತೀರಾ, ಅಲ್ಲಿ ಮವ್ಯಯಂ ತಗೋತೀರಾ. ಇನ್ನೊಮ್ಮೆ ಹೇಳಿ ನೋಡಿ. ಪ್ರೋಕ್ತವಾನಹಮವ್ಯಯಂ. ಮವ್ಯಯಂ ಬರಲ್ಲ ಅಲ್ಲಿ. ಓಕೆ. ಮ ಈ ಕಡೆ ಬರುತ್ತೆ. ಅಹಂ ಬರುತ್ತೆ. ಅಹಂ ಅಂದ್ರೆ ನಾನು. ಅಲ್ಲಿ ಹಮ್ಗೆ ಬರ್ಬೇಕು. ಮುಂದೆ ಮ ನೀವು ವ್ಯಕ್ಕೆ ಮಹಸ್ತಾ ಇದೀರ, ತಪ್ಪಾಗ್ಬಿಡುತ್ತೆ. ಓಕೆ, ಅವ್ಯಯಂ. ಓಕೆ ಮಾತಾಜಿ. ಸರಿ ಸರಿ, ಥ್ಯಾಂಕ್ ಯು ಮಾತಾಜಿ. ಓಕೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹಾಗೆ ಕೂಡ್ಬೇಡಿ ಉಳಿದವ್ರು ಕೂಡ. ಅದಕ್ಕೇನೆ ಮಾತಾಜಿ ಬುಕ್ಕಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಕೇಳಕ್ಕೆ. ನನಗೂ ಅಷ್ಟು ನಾಲೆಜ್ ಇಲ್ಲ, ಬಟ್ ನನ್ಗೆ ಎಷ್ಟು ಗೊತ್ತಿದೆಯೋ ನಾನು ಅದನ್ನ ಅಷ್ಟು ಹೇಳ್ತೇನೆ ಅಷ್ಟೇ. ಇಲ್ಲ ಕರೆಕ್ಟ್ ಮಾತಾಜಿ. ನಾನು ಒಟ್ಟಿಗೆ ಹೇಳ್ತಾ ಇದ್ದೆ, ಅದಕ್ಕೆ ಕ್ಲಾರಿಫೈ ಮಾಡ್ಕೊಂಡೆ ಮಾತಾಜಿ. ಥ್ಯಾಂಕ್ ಯು. ಇಲ್ಲ ನಾನು ಬಾಳ್ ನೋಡಿದ್ದೇನೆ, ಅದು ಯಾವಾಗಲೂ ಹಾಗೆ ಹೇಳ್ತಾರೆ ಎಲ್ರು ಕೂಡ. ಹೇಳಿದ್ದೇನೆ, ಅದಕ್ಕೆ ಸಾಮಾನ್ಯವಾಗಿ ನಾನು 4-5 ಸಲ ಫೋಕಸ್ ಮಾಡಿದೆ ಅದ್ರ ಮೇಲೆ. ಹೌದು, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ ಬುಕ್ಕಲ್ಲಿ. ಥ್ಯಾಂಕ್ ಯು ಮಾತಾಜಿ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 5 ಜನ ಆದ್ರ ನೆಕ್ಸ್ಟ್ ಶ್ಲೋಕ. ಏನಾದ್ರು ಪ್ರಶ್ನೆಗಳಿದ್ರೆ ನೋಡೋಣ. ಇವತ್ತು ಭಗವದ್ಗೀತೆ ಅಧ್ಯಾಯ 4 2ನೇ ಶ್ಲೋಕ. ಭಗವಂತ ಮತ್ತೆ ಇಲ್ಲಿ ಮುಂದುವರಿಸ್ತಾ ಮತ್ತೆ ಅದರ ಕುರಿತಾಗಿ ಹೇಳ್ತಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿಧುಃ ಸಕಾಲೇ ನೇಹ ಮಹತಾ
ಯೋಗೋ ನಷ್ಟ ಪರಂತಪ. ಇದು ಎಲ್ಲಾನು ಕೂಡ ನಿಮ್ಗೆ ಸರಳವಾಗಿ ಬರುತ್ತೆ. ಏವಂ ಪರಂಪರಾ ಪ್ರಾಪ್ತಂ. ಇಲ್ಲಿ 2 ಪದಗಳಿದೆ ಪರಂಪರಾ ಪ್ರಾಪ್ತಂ ಅಲ್ಲಿ. ಪರಂಪರಾ ಪ್ರಾಪ್ತಂ ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಏವಂ ಪರಂಪರಾ ಪ್ರಾಪ್ತಂ, ಬಟ್ ರಾಗಬದ್ಧವಾಗಿ ಹೇಳುವಾಗ ಕೂಡಿನೇ ಹೇಳ್ಬೇಕಾಗತ್ತೆ. ಇಮಂ ರಾಜರ್ಷಯೋ ವಿದುಹು. ರಾಜರ್ಷಯೋದಲ್ಲಿ 2 ಪದಗಳಿದೆ. ರಾಜ ಋಷಯ ಅಂತ ಹೇಳಿ, ರಾಜರ್ಷಯೋ ಅಂತ ಹೇಳಿ ಕೂಡಿ ಹಾಗಾಗತ್ತೆ. ವಿದುಹು ಅಂತ ಅಂದ್ರೆ, ವಿದುಹು ಅಂದ್ರೆ ತಿಳ್ಕೊಂಡವನು ಅಂತ. ಸ ಕಾಲೇ ನೇಹ. ಇಲ್ಲಿ ಕಾಲೇನ, ಸ ಕಾಲೇ ನೇಹ. ಇಲ್ಲಿ ಕಾಲೇ ನೇಹ ಅಂದಾಗ 2 ಪದಗಳು ಬರುತ್ತೆ. ಕಾಲೇನ ಇಹ ಅಂತ ಕೂಡಿದಾಗ ಕಾಲೇನೇಹ ಆಗತ್ತೆ. ಸರಳವಾಗಿ ಹೇಳ್ಬೋದು ನೀವು. ಹಾಗೆ ಹೇಳಿ. ಮಹತ ಯೋಗೋ ದೀರ್ಘ ಇದೆ, ಎಳಿಬೇಕು. ನಷ್ಟ ದೊಡ್ಡ ಶ ಇದೆ. ನಷ್ಟ ನಷ್ಟ. ನಮ್ದು ಒಂದ್ ಸ್ವಲ್ಪ ನಿಮಗೆ ನಾಲ್ಗೆ ರೋಟೇಟ್ ಮಾಡಿ ಹೇಳ್ಬೇಕಾಗತ್ತೆ. ಎಲ್ರು ಕೂಡ ನಷ್ಟ ನಷ್ಟ ಅಂತ ಹೇಳ್ತೀರಾ. ನಷ್ಟ ನಷ್ಟ. ರೋಟೇಟ್ ಮಾಡ್ಕೋಬೇಕು ಅದನ್ನ. ಹೇಳಿದೇನೆ, ಇನ್ನೊಂದ್ಸಲಿ ನಾನು ನಿಮ್ಗೆ ಹೇಳ್ತೇನೆ ಅಂತ ಅದನ್ನ. ಬರ್ಲಿ, ನಾನು ಒಂದ್ ಸ್ವಲ್ಪ ಫ್ರೀ ಆಗ್ಲಿ ಅದನ್ನ ಹೇಳಲಿಕ್ಕೆ. ನಾನು ಹೇಳ್ತೇನೆ ಇವಾಗ ಅದನ್ನ. ನಷ್ಟ. ಮತ್ತೆ ಇಲ್ಲಿ ವಿಸರ್ಗ ಇದೆ. ಶಕ್ಕೆ ಟ ಒತ್ತಿದೆ, ಮುಂದೆ ವಿಸರ್ಗ ಇದೆ. ಅಲ್ಲಿ ಅಸ್ವರ ಕೂಡಿರೋದ್ರಿಂದ ನೀವು ವಿಸರ್ಗ ಕೂಡ ಅಸ್ವರದಿಂದಾನೇ ಹೇಳ್ಬೇಕು. ಸೊ ವಿಸರ್ಗ ನಾವು ಹೇಗೆ ಉಚ್ಚಾರಣೆ ಮಾಡ್ತೇವೆ? ಹ ಅಂತ ಉಚ್ಚಾರಣೆ ಮಾಡ್ತೇವೆ. ಹಾಗಾಗಿ ಹ ಬರುತ್ತೆ. ಹ ಅಸ್ವರ ಕೂಡಿದೆ. ನಷ್ಟ. ಬಟ್ ಇಲ್ಲಿ ಮಧ್ಯದಲ್ಲಿ ಅನುಷ್ಠುಪ ಛಂದಸ್ಸಿನಲ್ಲಿ ಮಧ್ಯದಲ್ಲಿ ವಿಸರ್ಗ ಇದ್ದಾಗ ನಾವು ಪೂರ್ಣ ರೀತಿಯಾಗಿ ಹೇಳ್ಬಾರ್ದು. ಸರ್ಪಸ್ಯ ಬಾಲಸ್ಯ ಸರ್ಪಸ್ಯ ಬಾಲಸ್ಯ ಅಂತ ಹೇಳ್ತೇವೆ. ಹಾಗೆ ನಷ್ಟ ನಷ್ಟ ಪರಂತಪ. ಯೋಗೋ ನಷ್ಟ ಪರಂತಪ. ಇದ್ರ ಅರ್ಥವನ್ನ ನೋಡ್ಕೊಂಡ್ ಬರೋಣ. ಸೊ ಹೀಗೆ ಏವಂ ಪರಂಪರಾ ಪ್ರಾಪ್ತಂ. ಹೀಗೆ ನಾನು ಹೇಳಿದ್ನಲ್ಲ ಈಗ ನಿಮ್ಗೆ, ಯಾವ ವಿಷಯವನ್ನ ನಾಶವಿಲ್ಲದ ಈ ಯೋಗ ಜ್ಞಾನ ವಿವಸ್ವಾನ ಸೂರ್ಯನಿಗೆ ಹೇಳ್ದ. ಸಾರಿ, ವಿವಸ್ವಾನ ಮನುಕುಲದ ತಂದೆಯಾದ ಮನುವಿಗೆ ಹೇಳ್ದ. ಆಮೇಲೆ ಮನು ಇಕ್ಷ್ವಾಕುವಿಗೆ ಹೇಳ್ದ. ಸೊ ಹೀಗೆ ಒಬ್ರಿಂದ ಒಬ್ರಿಗೆ ಬಂದಿರುವಂತದ್ದು. ಹಾಗಾಗಿ ಏವಂ ಪರಂಪರಾ ಪ್ರಾಪ್ತಂ. ಸೊ ಈ ಒಂದು ವಿಜ್ಞಾನ, ಉತ್ತಮೋತ್ತಮ ಜ್ಞಾನವನ್ನ ವಿಜ್ಞಾನ ಅಂತ ಕರೀತಾರೆ. ಸೊ ಹೀಗೆ ಗುರು ಪರಂಪರೆಯಿಂದ ಬಂತು. ಪರಂಪರಾ ಅಂದ್ರೆ ಗುರು ಶಿಷ್ಯರ ಪರಂಪರೆಯಿಂದ ಬಂದಿತ್ತು. ರಾಜರ್ಷೋ ವಿದುಹು ಅಂದ್ರೆ ರಾಜರ್ಷಿಗಳು ಅದನ್ನ ಹೇಗೆ ಹಿಂದಿನವರು ಹೇಳಿದ್ರು ಹಾಗೇನೆ ಅದನ್ನ ಗ್ರಹಿಸಿದ್ರು, ಅಂದ್ರೆ ಹಾಗೇನೆ ತಿಳ್ಕೊಂಡ್ರು. ಆದ್ರೆ ಆಮೇಲೆ ಏನಾಯ್ತು? ಸಕಾಲೇನೇಹ ಮಹತ. ಕಾಲೇನೇಹ ಮಹತ, ಕಾಲಕ್ರಮದಲ್ಲಿ ಈ ಪರಂಪರೆ ಛೇದವಾಯಿತು. ಛೇದವಾಯಿತು ಅಂದ್ರೆ ಬರ್ದಿದ್ದು ಕೂಡ ನಷ್ಟ ಆಯ್ತು, ಜೊತೆಗೆ ಗುರು ಪರಂಪರೆಯಿಂದ ಬಂದಿರೋದು ಹಾಗೆ ಗ್ರಹಿಸ್ಲಿಲ್ಲ ಅಂತ ಅರ್ಥ ಇಲ್ಲಿ. ಈಗ ನಾನೇನಾದ್ರೂ ನಿಮ್ಗೊಂದು ವಿಷಯ ಹೇಳಿದ್ನಂದ್ರೆ ನೀವ್ ಅದನ್ನ ಇತರರಿಗೆ ಹೇಳ್ತೀರಾ, ಇತರರು ಅದನ್ನ ಇನ್ನೊಬ್ಬರಿಗೆ ಹೇಳ್ತಾರೆ. ಹಾಗೆ ಈ ಒಂದು ವಿಷಯ ಬೇರೆಯವರ ಕೊನೆಗೆ ಒಬ್ರು ಕಿವಿಗೆ ಹೋಗಿ ಮುಟ್ಟೋವರೆಗೂ ಬೇರೆ ಆಗೋಗುತ್ತೆ ಅಲ್ಲ. ಹಾಗೆ ಈ ಮಧ್ಯದಲ್ಲಿರುವಂತವ್ರು ರಾಜರ್ಷಿಗಳಾಗಿರ್ಲಿಲ್ಲ ಅಂತ ಅರ್ಥ. ಆದವ್ರು ಹಾಗೆ ಗ್ರಹಿಸಿದ್ರು. ಇಮಂ ರಾಜರ್ಷಯೋ ವಿದುಹು ಹಾಗೆ ಗ್ರಹಿಸಿದ್ರು ಅವರು. ಆದ್ರೆ ಮುಂದಿನವರು ಹಾಗೆ ಅದನ್ನ ಗ್ರಹಿಸ್ಲಿಲ್ಲ. ಹಾಗಾಗಿ ಏನಾಯ್ತದು? ಯೋಗೋ ನಷ್ಟ ಪರಂತಪ. ಅದ್ರಿಂದ ಅದೇನು ಉತ್ತಮೋತ್ತಮ ಜ್ಞಾನ ಇತ್ತಲ್ಲ ಅದು ನಷ್ಟವಾಯಿತು. ನಷ್ಟ ಪರಂತಪ, ನಷ್ಟವಾಯಿತು. ಪರಂತಪ ಅಂತ ಹೇಳ್ತಾ ಇರುವಂತದ್ದು. ಪರಂತಪ ಅಂತಂದ್ರೆ ಶತ್ರುವನ್ನ ದಮನ ಮಾಡುವಂಥದ್ದು. ಅರೆ ಪರರಿಗೆ ತಾಪವನ್ನ ಉಂಟು ಮಾಡುವವರಿಗೆ ಪರಂತಪ ಅಂತ ಕರೀತಾರೆ. ಆದ ಆ ಅರ್ಜುನನೇ ಪರಂತಪ ಅಂತ ಹೇಳ್ತಾ ಇರುವಂಥದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜರ್ಷಿಯೋ ವಿದುಹು ಕಾಲೇ ಬ್ರೇಕ್ ಆಗ್ತಾ ಇದೆ ಮಾತಾಜಿ ಅವ್ರದ್ದು. ಕೇಳ್ತಾ ಇಲ್ಲ ಬೇರೆಯವ್ರು ಹೇಳಿ ಮಾತಾಜಿ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬೇರೆ ಬನ್ನಿ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬಂದು ಹೇಳಿ. ಇದು ಕೇಳತ್ತ ಮಾತಾಜಿ? ಹೇಳಿ, ಕೇಳಿಸ್ತಾ ಇದೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ನ ಕಾಲೇ ಮಹತಾ ಯೋಗೋ ನಷ್ಟ ಪರಂತಪ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಳ್ತೇನೆ, ಇದು ಸ ಹೇಳಿದ್ರಿ ಅಂತ ಅನ್ಕೊಳ್ತೇನೆ ನಾನು. ನಿಮ್ ಬ್ರೇಕ್ ಆಯ್ತು, ಕೇಳಲಿಲ್ಲ. 3ನೇ ಲೈನು ಸಕಾಲೇನೇಹ ಅಂತ ಅಂದ್ರ ಅನ್ಕೊಳ್ತೇನೆ. ಹಾ ಸರಿ, ಹೌದು ಮಾತಾಜಿ. ನನ್ಗೆ ಅದನ್ನ ಕೇಳಿಸ್ತು, ಹಾಗಾಗಿ ಸರಿ. ಮತ್ತೆ ಹರೇ ಕೃಷ್ಣ Continue ಅನಂತ ಮಾಡಿ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಃ ಸ ಕಾಲೇ ನೇಹ ಮಹತಾ ಯೋಗೋ ಲಬ್ಧಃ ಪರಂತಪಃ. ಹರೇ ಕೃಷ್ಣ. ಇಲ್ಲಿ ನಷ್ಟ ಅನ್ಬೇಡಿ, ಪದೇ ಪದೇ ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಡೈಲಿ ನಾನು ಹೇಳ್ಬೇಕಾಗ್ತಾ ಇದೆ ಅದನ್ನೇ ವಿಷಯ. ಯಾಕಂದ್ರೆ ಕೆಲವರು ಮತ್ತೆ ಜಾಯಿನ್ ಆಗಿರ್ತಾರೆ, ಪದೇ ಪದೇ ಅದನ್ನೇ ಹೇಳೋದು. ಬಟ್ ಯಾರು ರೆಗ್ಯುಲರ್ ಆಗಿರ್ತೀರೋ ಅವರಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಷ್ಟ ಅಂತ ಹೇಳಂಗಿಲ್ಲ ಮಧ್ಯದಲ್ಲಿ ಇದ್ದಾಗ, ನಷ್ಟ ಕೊನೆಗೂ ಕೂಡ ಹಾಗೆ ವಿದು ವಿದು ಹೇಳ್ಬೇಕು. ಇಮಾಂ ರಾಜರ್ಷಯೋ ವಿದು ಹೇಳ್ಬೇಕು. ಬಟ್ ನಿಮ್ಗೆಲ್ರು ಕೂಡ ವಿಧು ಹೇಳಿದೆ ಅಂತಂದ್ರೆ ಹ ನಿಮ್ಗೆ ಕೇಳ್ಸಲ್ಲ. ಸೊ ಹಾಗೆ ನೀವು ಕೂಡ ವಿದು ಅಂತ ಹೇಳ್ಬಿಡ್ತೀರಾ. ನೀವು ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ವಿದುಹು ಅಂತ ನಾನು ಹೇಳ್ತೇನೆ, ಬಟ್ ವಿದುಹು ಅನ್ನೋದು ಕೂಡ ತಪ್ಪು ನಾನು ಹೇಳೋದು. ಅರ್ಥ ಆಯ್ತಾ? ವಿಧು ಹೇಳ್ಬೇಕು. ಬಟ್ ಮಧ್ಯದಲ್ಲಿ ಅಟ್ಲೀಸ್ಟ್ ಮಧ್ಯದಲ್ಲಿ ಇದ್ದಾಗ ಕೂಡ ಬಾಲಸ್ಯ ಸರ್ಪಸ್ಯ ಹಾಗೆ ಉಚ್ಚಾರಣೆ, ನಷ್ಟ ಪರಂತಪ. ಇನ್ನೊಂದ್ಸಲ ಹೇಳ ಮಾತಾಜಿ. ಲಾಸ್ಟ್ ಲೈನ್ ಮಾತ್ರ ಹೇಳಿ, ಓಕೆ. ಲಾಸ್ಟ್ ಲೈನ್ ಹೇಳಿ. ಯೋಗೋ ನಷ್ಟ ಪರಂತಪ. ಯೋಗೋ ನಷ್ಟ ಪರಂತಪ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಜೈದಾ ಮಾತಾಜಿ. ಹರೇ ಕೃಷ್ಣ. ಸತ್ಯಭಾಮ, ಜೈದಾ ಸತ್ಯಭಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ, ಹೇಳ್ತೀರಾ ಮಾತಾಜಿ? ಮಾತಾಜಿ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಜಯದ ಮಾತಾಜಿ, ಮತ್ತೆ ನೀವು ಅದೇ ಮಾಡಿದ್ರಿ ಇಲ್ಲಿ ಲಾಸ್ಟ್ ಲೈನ್ಗೆ. ಈಗ ನಾನು ಅವ್ರಿಗೆ ಏನ್ ಹೇಳ್ಕೊಟ್ಟಿದ್ದು ಅನಂತ ಕುಲಕರ್ಣಿ ಪ್ರಭುಜಿಗೆ, ನೆನ್ಪಿಟ್ಕೊಳ್ಳಿ, ಇದು ಕೇವಲ ನೀವು ಶ್ಲೋಕ ಹೇಳ್ಬೇಕು, ನಾನು ಹೇಳಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ನೀವೇನಾದ್ರೂ ಬಂದ್ರೆ ಇದು ನಿಮ್ ತಪ್ಪು ಕಲ್ಪನೆ. ಇದು ನೀವು ಶ್ಲೋಕ ಕಲೀಲಿಕ್ಕೆ ಅಂತ ಬಂದಿರುವಂತದ್ದು ಅಂತ ನಾನು ಅನ್ಕೊಳ್ತೇನೆ. ಈ ತರಗತಿ ಅದಕ್ಕೆ ಇರುವಂತದ್ದು. ಮತ್ತೆ ಯಾರು ಹಿಂದೆ ಹೇಳ್ತಾ ಇರ್ತಾರೋ ಅಥವಾ ನಾವ್ ಯಾರಿಗೆ ಹೇಳ್ತಾ ಇರ್ತೀವೋ ಅದನ್ನ ಗಮನಿಸಿ ಹೇಳಿ. ಇಲ್ಲಾಂದ್ರೆ ನನ್ನ ನಂಬರ್ ಬಂತು ಅವಾಗ ನಾನು ಹೇಳಿ ಮುಗಿಸ್ತೇನೆ, ಹಾಗ್ಬೇಡ. ಹೇಗೆ ಹೇಳ್ತಾ ಇದ್ದಾರೆ ಹಿಂದಿನವ್ರು ಹೇಗೆ ಹೇಳಿದ್ರು ಅದನ್ನ ಸರಿಯಾಗಿ ಮಾಡಿ. ಮತ್ತೆ ನಾನು ಹದ್ನೇ ಹೇಳ್ಬೇಕಾಗತ್ತೆ, ಸಮಯ ಹೋಗುತ್ತೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೇಳಿದ್ರ? ಮಾತಾಜಿ ನನ್ಗೆ ಹೇಳಿದ್ರಿ? ನೀವು ರಾಜೇಶ್ವರಿ? ಇಲ್ಲ ಹೇಳಿ ರಾಜೇಶ್ವರಿ ಮಾತಾಜಿ. ನಾ ಹೇಳಿದೆ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ ಹೇಳಿ. ಮಾತಾಜಿ. ಶ್ಲೋಕ 2. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಕವಿತಾ ಮಾತಾಜಿ. ಹರೇ ಕೃಷ್ಣ. ಕವಿತಾ ಪಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಶ್ಲೋಕ 2. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಧನ್ಯವಾದಗಳು ಸರಿ ಮಾತಾಜಿ. ಸರಿ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 3ನೇ ಶ್ಲೋಕ. ಸ ಏವಾಯಂ ಮಯಾ ತೇಜ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮ.
ಪ್ರೋಕ್ತಮಂ ಸ ಏವಾಯಂ ಮಯಾ ತೇದ್ಯ. ತೇದ್ಯ ಇಲ್ಲಿ 2 ಪದಗಳಿದೆ, ತೇ ಮತ್ತೆ ಅದ್ಯ ಅಂತ. ತೇದ್ಯ ಅಂದ್ರೆ ಈ ದಿನ ಅಂತ ಅರ್ಥ. ಯೋಗ ಪ್ರೋಕ್ತ, ಯೋ ದೀರ್ಘ ಇದೆ, ದೊಡ್ಡ ಚಿಹ್ನೆ ಕೂಡಿದೆ. ಯೋಗ ಇಲ್ಲಿ ಯೋಗ ಅನ್ನಂಗಿಲ್ಲ, ಯೋಗ ಯೋಗ. ಪ್ರೋಕ್ತ ಅಂತ ಇದೆ, ಇಲ್ಲಿ ಪಕೆ ರವತ್ತಿದೆ ಮತ್ತೆ ಓ ಇದೆ, ದೀರ್ಘ ಇದೆ. ಪ್ರೋಕ್ತ ಮತ್ತೆ ಇಲ್ಲಿನೂ ಕೂಡ ವಿಸರ್ಗ ಅಲ್ಪವಾಗಿ ಉಚ್ಚರಿಸಬೇಕು. ಪ್ರೋಕ್ತ ಪುರಾತನಃ ಪುರಾತನಃ. ಭಕ್ತೋಸಿ ಭಕ್ತೋಸಿ ಇಲ್ಲಿ 2 ಪದಗಳು ಕೂಡಿದೆ. ಭಕ್ತಃ ಅಸಿ ಅಂತ ಕೂಡಿದಾಗ ಭಕ್ತೋಸಿ ಆಗತ್ತೆ. ಇಲ್ಲಿ ಅವಗ್ರಹ ಇದೆ, ಅ ಬರುತ್ತೆ, ಹಾಗಾಗಿ ಅಸಿ ಅಂತ ಆಗತ್ತೆ. ಬಟ್ ನೀವು ಕೂಡಿ ಹೇಳಿ ಭಕ್ತೋಸಿ. ಮೇ ಸಖಾ ಚೇತಿ, ದೀರ್ಘ ಇದೆ, ಚೇ ಎಳಿಬೇಕು, ಚೇತಿ. 4ನೇ ಲೈನಲ್ಲಿ ರಹಸ್ಯಂ ಅಂದ್ರೆ ಈ ರಹಸ್ಯವಾದದ್ದನ್ನ. ಹೇ ಹೇತದುತ್ತಮಂ, ಇಲ್ಲಿ ಹೇತದುತ್ತಮನಲ್ಲಿ 3 ಪದಗಳಿದೆ. ಹಿ ಏತತ್ ಉತ್ತಮಂ ಅಂತ ಅಂದ್ರೆ ಖಂಡಿತವಾಗಿಯೂ ಇದು ದಿವ್ಯವಾದದ್ದು ಅಂತ. ಹೇ ಹಿ ಏತತ್ ಉತ್ತಮಂ. ಹಿ ಏ ಇದೆಯಲ್ಲ, ಹಾಗಾಗಿ ಇಲ್ಲಿ ಹೇ ಅಂತ ತಗೋತಾರೆ. ಹೇ ತದುತ್ತಮಂ, ಹೇ ತದುತ್ತಮಂ. ಕೂಡಿ ಹೇಳಿ ನಡೆಯುತ್ತೆ, ಅಥವಾ ಹಿ ಏತದ್ ಉತ್ತಮಂ ಅಂತ ಹೇಳ್ಬೋದು. ಬಟ್ ಬೆಟರ್ ಕೂಡಿ ಹೇಳಿ, ನಿಮ್ಗೆ ನೆನಪುಳಿಯುತ್ತೆ. ಇಲ್ಲಾಂದ್ರೆ ಬಿಡಿಸ್ಲಿಕ್ಕೆ ಗೊತ್ತಾಗಲ್ಲ. ಬಿಡಿಸಿ ಹೇಳಿದ್ರೆ, ನೋಡಿದಾಗ ಮಾತ್ರ ಬಿಡಿಸಿ ಹೇಳ್ಬೇಕಾಗತ್ತೆ. ಸರಿ, ಇದರ ಅರ್ಥವನ್ನ ನೋಡ್ಕೊಳ್ಳೋಣ. ಸೊ ಹೀಗೆ ಏನು ಪರಂಪರೆಯ ಒಂದು ಈ ಉತ್ತಮ ಜ್ಞಾನವನ್ನ ಪರಂಪರೆ ಬಂತು, ಮತ್ತೆ ಹೇಗೆ ನಷ್ಟ ಆಯ್ತು ಅಂತ ಹೇಳಿ ಭಗವಂತ ಅಲ್ಲಿ ಹೇಳ್ತಾ ಇರೋದು. ಮತ್ತೆ ನಷ್ಟ ಆದ್ರೆ ಈಗ ಏನ್ ಮಾಡ್ತಾ ಇದ್ದಾನೆ ಭಗವಂತ? ತಾನೇ ಸ್ವತಃ ಒಂದು ಉತ್ತಮ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇರುವಂತದ್ದು. ಸ ಏವಾಯಂ ಮಯಾ ತೇದ್ಯ. ಸ ಏವಾಯಂ ಅದೇ ಈ ಏನು ಈ ಪ್ರಾಚೀನವಾದಂತಹ ಜ್ಞಾನ ಇದೆಯೋ, ಈ ದಿನ ಮಯಾ ತೇದ್ಯ. ಮಯ ಅಂದ್ರೆ ನನ್ನಿಂದ, ತೇದ್ಯ ಅಂದ್ರೆ ಈ ದಿನ. ಸೊ ಅದನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ. ಯೋಗ ಪ್ರೋಕ್ತಂ ಪುರಾತನಃ. ಇಲ್ಲಿ 2ನೇ ಲೈನಲ್ಲಿ ಆದ್ರೆ ಬರುತ್ತೆ ಏನಂತ, ಏನು ಪುರಾತನವಾದ ಬಹು ಪ್ರಾಚೀನ, ಪುರಾತನ ಅಂದ್ರೆ ಸನಾತನವಾದದ್ದು ಅಂತ ಹೇಳಿ, ಸನಾತನವಾದಂತಹ ಜ್ಞಾನ ಇದೆಯೋ, ಹೇಳಲ್ಪಟ್ಟಿದೆಯೋ. ಸೊ ಏನು ಭಗವಂತನ ಜೊತೆಗೆ ಈ ಸಂಬಂಧವಿರುವಂತಹ ಈ ಪುರಾತನ ಜ್ಞಾನವನ್ನ ಮಯಾ ತೇದ್ಯ, ನನ್ನಿಂದ ಈ ದಿನ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಯಾಕೆ ಹೇಳ್ತಾ ಇರುವಂತದ್ದು ಅರ್ಜುನನಿಗೆ ಭಗವಂತ ಅಂದ್ರೆ, ಭಕ್ತೋಸಿ ಮೇ ಸಖಾ ಚೇತಿ. ಯಾಕೆಂದ್ರೆ ನೀನು ಭಕ್ತೋಸಿ, ನೀನು ನನ್ನ ಭಕ್ತ, ಜೊತೆಗೆ ಮೇ ಸಖಾ ನನ್ನ ಸ್ನೇಹಿತ. ಚೇತಿ ಅಂತಂದ್ರೆ ಇಲ್ಲಿ ಇರುವಂತದ್ದು ಚ ಇತಿ ಅಂತ, ಆದ್ದರಿಂದ ಅಂತ ಹೇಳ್ತಾರೆ. ಆದ್ದರಿಂದ ನೀನು ನನ್ನ ಭಕ್ತ ಮತ್ತೆ ಸ್ನೇಹಿತ. ಅದಕ್ಕಾಗಿ ರಹಸ್ಯಂ ಹ್ಯೇತದುತ್ತಮಂ. ಸೊ ಈ ಒಂದು ರಹಸ್ಯವಾದಂತಹ ಜ್ಞಾನವನ್ನ, ಉತ್ತಮೋತ್ತಮವಾದಂತಹ ಜ್ಞಾನವನ್ನ ನೀನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇರುವಂತದ್ದು. ಯಾಕೆ ಈ ರಹಸ್ಯ ಅನ್ನುವಂಥದ್ದು ಅಲೌಕಿಕವಾದಂಥದ್ದು, ಆಧ್ಯಾತ್ಮಿಕ ಜ್ಞಾನವ ಇದು, ಭೌತಿಕವಾಗಿರುವಂತದ್ದಲ್ಲ. ಬಟ್ ನೀನ್ ಇದನ್ನ ಅರ್ಥ ಮಾಡ್ಕೊಳ್ಬಲ್ಲೆ, ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾ ಇರೋದು. ಭಗವಂತ ಕೂಡ ಎಲ್ರಿಗೂ ಕೂಡ ಹೇಳಲ್ಲ, ಯಾರಿಗೆ ಆ ಒಂದು ಅರ್ಹತೆ ಇರುತ್ತೋ ತಿಳ್ಕೊಳ್ಳೋದು ಅವ್ರಿಗೆ ಮಾತ್ರ ಹೇಳುವಂತದ್ದು ಅಂತ. ಕೇವಲ ಒಂದು 45 ನಿಮಿಷದಲ್ಲಿ ಇರುವಂತಹ ಆ ಒಂದು ಕಾನ್ವರ್ಸೇಷನ್ ಅರ್ಜುನ ತಿಳ್ಕೊಂಡಿರುವಂತದ್ದು. ನಮ್ಗೆ ಇಲ್ಲಿ ಎಷ್ಟು ಬಾರಿ ಓದಿದ್ರು ಕೂಡ ಭಗವದ್ಗೀತೆ ನಾವು ಅಲ್ಪವಾಗಿ ಮಾತ್ರ ತಿಳ್ಕೊಳ್ತೇವೆ. ಅದಕ್ಕಾಗಿ ಸೊ ಇದು ರಹಸ್ಯವಾದದ್ದು ಅಂತ ಇದಕ್ಕೆ ಹೇಳುವಂಥದ್ದು. ರಹಸ್ಯ ಅಂದ್ರೆ ನಾವು ಕೂತ್ಕೊಂಡು ಭಗವದ್ಗೀತೆಯಲ್ಲಿ ಓದ್ತಾ ಇದೀವಿ ಏನೋ ನಿಜ, ಆದ್ರೆ ರಹಸ್ಯ. ಯಾಕೆ ಅಂದ್ರೆ ಇದನ್ನು ಯಾರು ಅರ್ಜುನನ ಸ್ಥಾನದಲ್ಲಿ ಶಿಷ್ಯನಾಗಿ ಅದನ್ನ ಕೇಳ್ತಾನೆ, ಅವನಿಗೆ ಮಾತ್ರ ಈ ಇದು ರಹಸ್ಯ ಅನ್ನೋದು ಗೊತ್ತಾಗತ್ತೆ. ಸೊ ಅದು ಮಾತ್ರ ಅವ್ರಿಗೆ ಅರ್ಥ ಆಗತ್ತೆ. ನಮ್ಮಂತವ್ರಿಗೆಲ್ಲ ಇದು ರಹಸ್ಯ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ನಾವಿನ್ನೂ ಕೂಡ ಅದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಇದು ರಹಸ್ಯವಾದಂತದ್ದು ಅಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾವತಿ ಮಾತಾಜಿ.
हरे कृष्ण माताजी। स एवायं मया तेज्य योगः प्रोक्तः पुरातनः भक्तोऽसि मे सखा चेति रहस्यं ह्येतदुत्तमम्। हरे कृष्ण माताजी। हरे कृष्ण लोकजीविनी माताजी। हरे कृष्ण माताजी। श्लोकमु स एवायं मया तेद्य योगः प्रोक्त पुरातनः भक्तोऽसि मे सखा चेति रहस्यं हेतदुत्तमम्। ಇಲ್ಲಿ हरे कृष्ण माताजी ಧನ್ಯವಾದಗಳು. हरे ಹರೇ कृष्ण ಕೃಷ್ಣ. माताजी म्यूट ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಸಖ ಸಖ ಅಂತ ಇಲ್ಲ, ಸಖ ಅಂದ್ರೆ ಸಣ್ಣ ಕ ಆಗುತ್ತೆ. ಸೊ ಇಲ್ಲಿ ದೊಡ್ಡ ಖ ಇದೆ, ಸಖ. ಪ್ರತಿಯೊಂದಕ್ಕೂನು ಒತ್ತಿ ಹೇಳುವಂತ ಪ್ರವೃತ್ತಿ ಇಟ್ಕೊಳ್ಳಿ. ಅದ್ ಇಟ್ಕೊಂಡ್ರೆ ನಿಮ್ಮ ಉಚ್ಚಾರಣೆ ತುಂಬಾನೇ ಸರಳವಾಗತ್ತೆ. ಒತ್ತಿ ನಾವ್ ಹೇಳಿಲ್ಲ ಅಂದ್ರೆ ಸರಳವಾಗಿ, ಈಗ ಅವ್ರು ಮಾತಾಜಿ ಹೇಳಿದ್ರು, ಸರಳವಾಗಿ ಹೇಳಿದ್ರಿ. ಸಯೇವಾಯಮ್ಮಯ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸೀಮೆ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಸೊ ಇದು ನೀವು ರೂಢಿ ಮಾಡ್ಕೊಂಡ್ರೆ ಯಾವಾಗ್ಲೂ ಹಾಗೇನೆ ಶ್ಲೋಕ ನಿಮ್ಮ ಬಾಯಿಲ್ ಬರುತ್ತೆ. ಸರಿ ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಮಂಗಳಾ ಕೃಷ್ಣ. ಮಾತಾಜಿ, ಮಂಗಳಾ ಮಾತಾಜಿ ಹೇಳ್ತೀರಾ? ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 3. ಸ ಏವಂ ಮಯಾ ತೇದ್ಯ ಯೋಗಂ ಪ್ರೋಕ್ತಂ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತ್ಯದುತ್ತಮಂ. ಹರೇ ಕೃಷ್ಣ ಮಾತಾಜಿ. ಹೇತದುತ್ತಮಂ. ಹೇತದುತ್ತಮಂ ರಹಸ್ಯ ಏತ್ಯದುತ್ತಮಂ. ಸರಿನಾ ಮಾತಾಜಿ? ಹೇತ್ಯ ತಕ್ಕೆ ಯಾವತ್ತಿಲ್ಲ ಅಲ್ಲಿ. ಹೇತದುತ್ತಮಂ. ಹೇತದುತ್ತಮಂ. ಹರೇ ಇಲ್ಲಿ ಕೃಷ್ಣ. ಇನ್ನೊಂದು, ನೀವು ಇಲ್ಲಿ ಪ್ರೋಕ್ತಂ ಇವಾಗ 2ನೇ ಲೈನ್ ಅಲ್ಲಿ ನೋಡಿ, ಇಲ್ಲಿ ಅನುಸ್ವಾರ ಇಲ್ಲ. ಯೋಗಂ ಪ್ರೋಕ್ತಂ ಅಂತ ಹೇಳಿದ್ರಿ ನೀವು. ಒಂದ್ ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ ನಾನು ಹೇಳುವವರೆಗೂ. ಇಲ್ಲಿ ಅನುಸ್ವಾರ ಇಲ್ಲ. ಅನುಸ್ವಾರ ಅಂದ್ರೆ ಅಂ ಚಿಹ್ನೆ ಅಂತ ಹೇಳ್ತೀವಲ್ಲ ನಾವು, ಅದಿಲ್ಲ. ಯೋಗ ಯೋಗಂ ಅಲ್ಲ. ಎರಡು ನೋಡಿ, ಎರಡು ಏನು ಸೊನ್ನೆ ಬರುತ್ತಲ್ಲ ವರ್ಟಿಕಲ್ ಲೈನ್ ಅಲ್ಲಿ, ಅದಕ್ಕೆ ವಿಸರ್ಗ ಅಂತಾರೆ. ಯೋಗ ಪ್ರೋಕ್ತ. ನೀವು ಯೋಗಂ ಪ್ರೋಕ್ತಂ ಅಂತ ಹೇಳಿದ್ರಿ. ಅದ್ ಬರಲ್ಲ ನೋಡಿ. ಗಮನಿಸಿ, ಆ ಸಿಂಬಲ್ ಅನ್ನ ಗಮನಿಸಿ. ಯಾಕಂದ್ರೆ ಪ್ರತಿ ಸಲ ನೀವು ಅಲ್ಲೇನೆ ಒಂದ್ ಸ್ವಲ್ಪ ಇದಾಗತ್ತೆ. ಅದನ್ನ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಮಾಡ್ಕೊಳ್ತೀನಿ. ಕೃಷ್ಣ. ಮಂಗಲ ಮಾತಾಜಿ ಹೇಳಿ. ಹೇಳಿದ್ರಲ್ಲ ಅವರು ಮಂಗಲ ಮಂಗಳಾ ಮಾತಾಜಿ ಮಾತಾಜಿ ಹೇಳಿರೋದು. ಅಲ್ಲ ಮಾತಾಜಿ, ಬೇರೆ ಹೇಳಿದ್ರೆ. ಇಲ್ಲ, ಅವರೇ ಹೇಳಿದ್ರು. ಈಗ ಮಂಗಲ ಮಾತಾಜಿನೇ ಹೇಳಿರೋದು. ಮಂಜುಳಾ 1 KS ಮಾತಾಜಿ. ಮಂಜುಳಾ. ನಂದಿನಿ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹೇಳಿ. स एवायं मया तेद्य योगः प्रोक्तः पुरातनः भक्तोऽसि मे सखा चेति रहस्यं ह्येतदुत्तमम्. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಹೋಗೋಣ. ಮಾತಾಜಿ 5ನೇ ಶ್ಲೋಕ ಹೇಳಿಕ ಮುಗಿಯೋದಿಲ್ಲ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ನೇ ಶ್ಲೋಕ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಮ್ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್. ಇಲ್ಲಿ ದಕ್ಕೆ ವ್ಯಂಜನ ಇದೆ, ದೊಡ್ಡ ಥ ಇದೆ. ಕಥ ಮೇ ದೀರ್ಘ ಇದೆ. ಕಥಮೇತದ್ ವಿಜಾನೀಯಾಮ್. ಜಾಕೆ ಆ ಸ್ವರ ಕೂಡಿದೆ, ಯಾಕೋ ಆ ಸ್ವರ ಅವಾಗ ಅನುಸ್ವರ ಇದೆ. ವಿಜಾನೀಯಾಮ್ ತ್ವಮಾದೌ ಪ್ರೋಕ್ತವಾನಿತಿ. ಎಲ್ರು ಕೂಡ ಇದು ಸರಳವಾಗಿ ಹೇಳ್ಬೋದು ಅನ್ಕೊಳ್ತೀನಿ. ಸೊ ಇದು ಭಗವಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅಪರಂಭವತೋ ಜನ್ಮ. ಮತ್ತೆ ಅರ್ಜುನ ಪ್ರಶ್ನೆ ಹುಟ್ಟುತ್ತೆ, ಅಪರಂಭವತೋ ಜನ್ಮ ಅಂದ್ರೆ ಈ ಸೂರ್ಯದೇವ ನಾದ ವಿವಸ್ವಾನ
ನಿನಗಂತ ಮೊದ್ಲು ಹುಟ್ಟಿರುವಂತದ್ದು. ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನಿನ್ಗಿಂತ ಮೊದ್ಲು ಹುಟ್ಟಿರುವಂತದ್ದು. ಆಮೇಲೆ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಪ್ರೋಕ್ತವಾನಿತಿ ಅಂದ್ರೆ ನೀ ಹೇಗೆ ನಾನ್ ಹೇಗೆ ತಿಳ್ಕೊಳ್ಬೇಕು ನೀನು ಉಪದೇಶಿಸಿದೆ ಅಂತ. ತ್ವಮಾದೌ ಇಲ್ಲಿ ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ. ಪರಂ ಜನ್ಮ ವಿವಸ್ವತ ಆದಿಯಲ್ಲಿ ನಿನಗೆ ಹೇಳ್ದೆ. ಕಥಮೇತದ್ ವಿಜಾನೀಯಾಂ. ಕಥಂ ಅಂತಂದ್ರೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಅಂತ ನಾನು ಹೇಗೆ ತಿಳಿದುಕೊಳ್ಬೇಕು? ಹೇಗೆ ತಿಳಿದುಕೊಳ್ಬೇಕು ಅಂದ್ರೆ ಕಥಂ ಏತದ್ ವಿಜಾನೀಯಾಂ, ಹೇಗೆ ತಿಳಿದುಕೊಳ್ಬೇಕು? ತ್ವಮಾದೌ ಪ್ರೋಕ್ತವಾನಿತಿ, ನೀ ಹೇಳ್ದಿ ಅಂತ ಹೇಳಿ ಕೊನೆ ಲೈನಲ್ಲಿ ಹೇಳ್ತಾನೆ. ಯಾಕಂದ್ರೆ ನೀನು ಈಗ ನನ್ನ ಜೊತೆಗೆ ಇದೇ ಒಂದು ಯುಗದಲ್ಲಿ ಕಾಲದಲ್ಲಿ ಇರುವಂತವನು. ಸೂರ್ಯದೇವನು ಮೊದಲಿಂದ ಇದ್ದಿದ್ದಾನೆ. ಸೊ ನೀನಾಗೆ ಹೇಳಿದೆ ಅಂತ ನಾನು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಕೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹೇಳಿ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀತಂ ತ್ವಮಾದೌ ಪ್ರೋಕ್ತವಾನಿತಿ. ನೋಡಿ ಅಲ್ಲಿ 3ನೇ ಲೈನಲ್ಲಿ ವಿಜಾನೀಯಾಮ್ ಅಂತ ಇದೆ. ವಿಜಾನೀಯಾಮ್ ತ್ವಮಾದೌ ಪ್ರೋಕ್ತವಾನಿತಿ. ಸರಿ, ಕರೆಕ್ಟ್ ಇದೆಯಾ ಮಾತಾಜಿ? ಮಾತಾಜಿ ಇದ್ರದ್ದು ಲಿಂಕ್ ಒಂದ್ ಸ್ವಲ್ಪ ಹಾಕಿ ಮಾತಾಜಿ. ನನ್ನ ಇದ್ರ ಗ್ರೂಪ್ ಅಲ್ಲಿ ಇಲ್ವೇ ಇಲ್ಲ. ಇದ್ದಿದ್ದು ಈಗ ಹಾಕಿ ಮಾತಾಜಿ ಹೀಗೆ ಹಾಕ್ತೀನಿ, ನೀವು ಜಾಯಿನ್ ಆಗಿ. ಓಕೆ ಇದ್ರಲ್ಲೇ ಹಾಕ್ತೇನೆ. ಪದ್ಮಾವತಿ ಮಾತಾಜಿ. ಹರೇ ಕೃಷ್ಣ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ. ಹರೇ ಕೃಷ್ಣ ಮಾತಾಜಿ. ಯಾರು ಮಾತಾಜಿ? ಪದ್ಮ ಮಾತಾಜಿ. ಓಕೆ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವತ್ವಃ ಕಥಮೇತತ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಕರೆಕ್ಟ ಮಾತಾಜಿ? ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಇನ್ನೊಂದ್ಸರಿ ಹೇಳ್ಬೇಕಾ ಮತ್ತೆ? ಕರೆಕ್ಟಾ ಮಾತಾಜಿ? ಲಾಸ್ಟ್ 2 ಲೈನ್ ಹೇಳಿ. ಕಥಮೇತದ್ ವಿಜಾನೀಯಾಂ ತ್ವಮೌ ಪ್ರೋಕ್ತವಾನಿತಿ. ಕರೆಕ್ಟಾ ಮಾತಾಜಿ? ತ್ವಮಾದೌ ಪ್ರೋಕ್ತವಾನಿತಿ. ತಲೆಯಲ್ಲಿ ಇಟ್ಕೋಬೇಡಿ. ನಮ್ಗೆ ಬರೋದಿಲ್ಲ ಅಂತ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಇಲ್ಲಿ ಸ್ವಲ್ಪ ಗಲಾಟೆ ಇತ್ತು ಮಾತಾಜಿ, ಅದಕ್ಕೆ ನಾನು ಮ್ಯೂಟ್ ಮಾಡ್ಕೊಂಡಿದ್ದೆ. ಭಗವಂತ ಇವುಗಳನ್ನ ಕೊಟ್ಟಿರೋದು ಇಲ್ಲ, ಎಲ್ರಿಗೂ ಕೂಡ ಕೊಟ್ಟಿರೋದು, ಎಲ್ರಿಗೂ ಕೂಡ ಅಷ್ಟೇ ಹೇಳಲಿಕ್ಕೆ ಬರುವಂತ ಇದು ಅನುಗ್ರಹ ಕೂಡ ಕೊಡ್ತಾನೆ. ಬರೋದಿಲ್ಲ ಅಂತ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಬರೋದೇ ಇಲ್ಲ. ಪ್ರಯತ್ನ ಪಡ್ಬೇಕು ತಾನೆ. ಮತ್ತೆ ಗಮನಿಸಿ, ಹೆಚ್ಚಾಗಿ ಅಕ್ಷರಗಳನ್ನ ಗಮನಿಸಿ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ರದ್ದಾದ್ಮೇಲೆ ಹೇಳಿ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಹರೇ ಕೃಷ್ಣ. ಹೇಳಿ ಮತ್ತೆ. ಅರ್ಜುನ ಉವಾಚ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಅಪರೋ ಭವತೋ ಜನ್ಮ ಪರಂ ಜನ್ಮ ವಿವಸ್ತ್ವಂ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಓಕೆ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 5ನೇ ಶ್ಲೋಕ.
श्रीभगवानुवाच बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्त ಪರಂತಪ. ಇದು ಕೂಡ ಸರಳವಾಗಿದೆ, ನೀವು ಎಲ್ಲರೂ ಕೂಡ ಹೇಳ್ಬೋದು. ದೀರ್ಘ ಒತ್ತಕ್ಷರವನ್ನ ಚೆನ್ನಾಗಿ ನೋಡ್ಕೊಂಡು ಹೇಳಿ. ಇಲ್ಲಿ ವೇತ್ತ, ವೇ ದೀರ್ಘ ಇದೆ, ತಕ್ಕೆ ದೊಡ್ಡ ಥ ಒತ್ತಿದೆ. ಸೊ ವೇತ್ತ. ಸೊ ಸಣ್ಣದಾಗಿತ್ತ ಇತ್ತು ಅಂದ್ರೆ ಥ ಅಂತ ಹೇಳ್ತಿದ್ವಿ, ಇಲ್ಲಿ ತ ಅಂತ ಹೇಳ್ತಿದ್ವಿ, ವೇತ್ತ. ಸೊ ಇಲ್ಲಿ ಭಗವಂತ ಮತ್ತೆ ಇದಕ್ಕೆ ಹೇಳ್ತಾ ಇರುವಂತದ್ದು ಬಹುನೀಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಈ ಚಾರ್ಜುನ ಚ ಅರ್ಜುನ ಅಂತ ಹೇಳಿ ಕರೀತಾರೆ. ಅರ್ಜುನನೇ ಅಂದ ಹಾಗೆ ಚಾರ್ಜುನ ಅಂತ ಆಗತ್ತೆ ಕೂಡಿದಾಗ. ಈಗ ಬಹುನೀಮೇ ವ್ಯತೀತಾನಿ, ನಾನು ನೀನು ಬಹಳಷ್ಟು ಜನ್ಮಗಳನ್ನ ಜೊತೆಗೆ ಕಳೆದಿದ್ದೇವೆ. ಮೇ ವ್ಯತೀತಾನಿ, ವ್ಯತೀತಾನಿ ಅಂದ್ರೆ ಕಳೆದಿದ್ದೇವೆ ಅಂತ. ಜನ್ಮಾನಿ ತವ ಅರ್ಜುನ, ನಾನು ನೀನೊಬ್ರು ಕೂಡಿ ಅನೇಕ ಜನ್ಮಗಳನ್ನ ಕಳೆದಿದ್ದೇವೆ ಅರ್ಜುನ. ತಾನ್ಯಹಂ ವೇದ ಸರ್ವಾಣಿ. ಸೊ ತಾನ್ಯಂ ವೇದ ಇಲ್ಲಿ ಹೇಳ್ತಾ ಇರುವಂತದ್ದು ತಿಳಿದಿದ್ದೇನೆ ಅಂತ. ತಾನ್ಯಂ ವೇದ ಸರ್ವಾಣಿ, ಎಲ್ಲವನ್ನ ನಾನ್ ತಿಳ್ಕೊಂಡಿದ್ದೇನೆ, ನನಗ್ ನೆನಪಿದೆ. ನ ತ್ವಂ ವೇತ್ತ ಪರಂತಪ. ಸೊ ನ ತ್ವಂ ವೇತ್ತ, ವೇತ್ತ ಅಂದ್ರೆ ತಿಳಿದಿರುವಂಥದ್ದು, ತ್ವಂ ಅಂದ್ರೆ ನೀನು, ನ ಅಂದ್ರೆ ಇಲ್ಲ, ನೀನು ತಿಳಿದಿಲ್ಲ. ನ ತ್ವಂ ವೇತ್ತ ಅಂದ್ರೆ ನೀನು ತಿಳಿದಿಲ್ಲ. ನನಗೆ ಎಲ್ಲ ತಿಳಿದಿದೆ, ಯಾಕಂದ್ರೆ ನನಗ್ ನೆನಪಿದೆ. ಆದ್ರೆ ನೀನ್ ತಿಳ್ಕೊಂಡಿಲ್ಲ, ಯಾಕಂದ್ರೆ ನಿನ್ಗದು ನೆನಪಿಲ್ಲ. ಪರಂತಪ, ಪರರಿಗೆ ತಾಪವನ್ನ ಕೊಡುವಂತವನು ಪರಂತಪ. ಸರಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನುವಾಚ ಬಹೂನಿ ಮೇ ವೇದಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಬಹೂನಿ ಮೇ ವೈದಿತಾನಿ ವಕ್ಕೆ ಯವತ್ತಿದೆ. ವ್ಯತೀತಾನಿ ವ್ಯತೀತಾನಿ ಒಂದ್ ನಿಮಿಷ ಮಾತಾಜಿ. ಅಸ್ವರ ಕೊಡ್ಬೇಕಲ್ಲ ಅದಕ್ಕೆ. ವ್ಯತೀತಾನಿ ಸರಿ ನಮಸ್ತೆ. ತೀತಾನಿ ಇದೆಯಾ, ಅಲ್ಲಿ ದೀರ್ಘ ಇದೆ ನೋಡಿ. ವ್ಯತೀತಾನಿ ಎಳಿಬೇಕಲ್ಲ, ವ್ಯತೀತಾನಿ ತೀ ಎಳಿಬೇಕು. ವ್ಯತೀತಾನಿ 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 ಸರಿ ವ್ಯತೀತಾನಿ ಹೇಳ್ಬೇಕಲ್ಲ. ವ್ಯತೀತಾನಿ ಜನ್ಮಾನಿ ತವ ಅರ್ಜುನ. ಅರ್ಜುನ ಜನ್ಮಾನಿ ತ್ವ ಅರ್ಜುನ ತವ ಅರ್ಜುನ ಅರ್ಜುನ ತವ ಚಾರ್ಜುನ ಹೇಳಿ ಅಲ್ಲ, ಯಾಕೆ ಇದ್ ಮಾಡ್ತೀರಾ? ತವ ಚಾರ್ಜುನ ಅರ್ಜುನ ರತ್ನಮ್ಮ ಮಾತಾಜಿ. ಹರೇ ತಾನಿ ಅಹಂ ವೇದ ಸರ್ವಾಣಿ ತ್ವಂ ವೇತ್ತತ್ತ ಪರಂತಪ. ಸರಿ ಮಾತಾಜಿ. ಸರಿ ಮಾತಾಜಿ, ಒಂದ್ ನಿಮಿಷ, ಇಲ್ಲಿ ನೆಟ್ವರ್ಕ್ ಇದಾಯ್ತು. ರತ್ನಮ್ಮ ಮಾತಾಜಿ. ಹೇಳ್ತೀನಿ ಮಾತಾಜಿ, ಒಂದ್ ನಿಮಿಷ. ಹೇಳಿ ಮಾತಾಜಿ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ನೋಡಿ, ಹರೇ ಕೃಷ್ಣ. ವ್ಯತೀತಾನಿ ಅಲ್ಲ, ವ್ಯತೀತಾನಿ.
ವ್ಯತಿತಾನಿ ಇಲ್ಲ ತೀ ವ್ಯತಿತಾನಿ ಎಳಿಬೇಕಲ್ಲ ತೀಯನ್ನ. ವ್ಯತೀತಾನಿ. ಓಕೆ ಮಾತಾಜಿ. ವ್ಯತೀತಾನಿ ಬಂತ ಮಾತಾಜಿ? ವ್ಯತೀತಾನಿ ವ್ಯತೀತಾನಿ. ತಾನಿ. ತಾ ಆ ಕೂಡ ಹೇಳ್ಬೇಕು. ವ್ಯತೀತಾನಿ. ವ್ಯತೀತಾನಿ ಸರಿ. ವ್ಯತೀತಾನಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 5. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಹರೇ ಮತ್ತೆ ಕೃಷ್ಣ ನೆಕ್ಸ್ಟ್ ಮಾತಾಜಿ. ಶ್ಲೋಕಿಗೆ ಹೋಗೋಣ. ಒಂದ್ ನಿಮಿಷ ಮಾತಾಜಿ. ಆಯ್ತು. ನೆಕ್ಸ್ಟ್ ಶ್ಲೋಕ ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 6ನೇ ಶ್ಲೋಕ. ಅಜೋಪಿ ಸನ್ನವ್ಯಯಾತ್ಮಾ ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ಅಜೋಪಿ ಅಂದ್ರೆ ಅಜಹ ಅಪಿ ಅಂತ. ಅಜೋಪಿ ಅಲ್ಲಿ ಅವಗ್ರಹ ಇದೆ, ಅಪಿ ಬರುತ್ತೆ, ಬಟ್ ಸಿಂಪಲ್ ಆಗಿದೆ, ಕೂಡಿ ಹೇಳ್ಬೋದು. ಅಜೋಪಿ ಸಣ್ಣ ವ್ಯಯಾತ್ಮ. ಇಲ್ಲಿ ಸಣ್ಣ ವ್ಯಯಾತ್ಮ ವ್ಯಯಾತ್ಮ ಸಣ್ಣ ವ್ಯಯಾತ್ಮ. ಇಲ್ಲಿ ಬಿಡಿಸಿದಾಗ ಸನ್ ಅವ್ಯಯ ಆತ್ಮ 3 ಪದಗಳು ಬರುತ್ತೆ. ಸನ್ ಅವ್ಯಯ ಆತ್ಮ. ಸೊ ಸಣ್ಣ ವ್ಯಯಾತ್ಮ. ನೀವು ಹೀಗೆ ಹೇಳ್ಬೋದು, ಸನ್ ಅವ್ಯಯಾತ್ಮ ಅಂತ ಹೇಳ್ಬೋದು. ಸನ್ ಅವಯಾತ್ಮ ಅಥವಾ ಸನ್ಯ ವ್ಯಯಿ ಆತ್ಮ ಕೂಡಿ ಕೂಡ ಹೇಳ್ಬೋದು. ಸಣ್ಣ ವ್ಯಯಾತ್ಮ. ಸಣ್ಣ ಸ್ವಲ್ಪ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಏನ್ ಹೇಳ್ಬೇಕು ಅಂತ. ಸಣ್ಣ ವ್ಯಯಾತ್ಮ ಭೂತಾನಾಮೀಶ್ವರೋಪಿ. ಇದನ್ನ ಬಿಡಿಸಿದಾಗ ಇಲ್ಲಿ 3 ಪದಗಳಾಗತ್ತೆ. ಭೂತಾನಾಂ ಈಶ್ವರ ಅಪಿ ಅಂತ. ಇಲ್ಲಿ ನೀವು 2 ಪದ ಮಾಡ್ಬೋದು. ಭೂತಾನಾಂ ಈಶ್ವರೋಪಿ ಸನ್ ಹೀಗೆ ಹೇಳ್ಬೋದು. ಭೂತಾನಾಂ ಈಶ್ವರೋಪಿ ಸನ್. ಸನ್ ನಕೆ ವ್ಯಂಜನ ಇದೆ, ಅಲ್ಪವಾಗಿ ಹೇಳಿ. ಪ್ರಕೃತಿಂ ಪಕ್ಕೆ ರವತ್ತು ಕಕ್ಕೆ ಒಟ್ಟರ ಸುಳಿ ಇದೆ. ಪ್ರಕೃತಿ ಋಷಿರು ಹೇಳ್ಬೇಕು. ಪ್ರಕೃತಿಂ ಸ್ವಾಮಧಿಷ್ಠಾಯ. ಸ್ವಾಮಧಿಷ್ಠಾಯನಲ್ಲಿ 2 ಪದಗಳು ಕೂಡಿದೆ. ಸ್ವಾಮ್ ಅಧಿಷ್ಠಾಯ. ಸೊ ಸ್ವಾಮಧಿಷ್ಠಾಯ ಕೂಡಿ ಹೇಳ್ಬೋದು, ಕೂಡಿ ಹೇಳಿ. ಸಂಭವಾಮ್ಯಾತ್ಮ. ಸಂಭವಾಮ್ಯಾತ್ಮ ಇಲ್ಲಿ 2 ಪದಗಳಿದೆ. ಸಂಭವಾಮಿ ಆತ್ಮ ಅಂತ ಹೇಳಿ. ಸಂಭವಾಮಿ ಆತ್ಮ. ಆಮೇಲೆ ಮಾಯ. ಸಂಭವಾಮಿ ಆತ್ಮ ಮಾಯಯ ಅಂತ ಹೇಳಿದ್ರೆ ರಾಗ ಬರುವುದಿಲ್ಲ. ಸಂಭವಾಮ್ಯಾತ್ಮ ಮಾಯಯ. ಸಂಭವಾಮ್ಯಾತ್ಮ ಮಾಕೆ ಯಾವತ್ತು ಮ್ಯಾತ್ಮ ಮಾಯಯ. ಇದರ ಅರ್ಥ ನೋಡೋದಾದ್ರೆ, ಅವಾಗ ನೀನು ಈಗ ಹುಟ್ಟಿರುವಂತದ್ದು ನನ್ನ ಜೊತೆಗೆ, ನಿನ್ಗೆ ಹೇಗೆ ಇದನ್ನ ನೀನು ಸೂರ್ಯನಿಗೆ ಬೋಧಿಸಿರುವಂತದ್ದು, ಹೇಗೆ ನೀನು ಬೋಧಿಸ್ತೀಯ ಅಂತ ನಾನು ತಿಳಿದುಕೊಳ್ಳಿ ಅಂತ ಹಿಂದಿನ ಪ್ರಶ್ನೆಗೆ ಭಗವಂತ ಮತ್ತೆ ಹೇಳ್ತಾನೆ ಏನಂತ. ನಾನು ಅನೇಕ ಜನ್ಮಗಳಿಂದ ನೀನು ಅನೇಕ ಜನ್ಮಗಳಿಂದ ಕಳ್ತಿದ್ದೇವೆ, ನನಗೆ ಅದರ ನೆನಪಿದೆ, ನಿನಗೆ ಅದರ ನೆನಪಿಲ್ಲ ಅಂತ ಮತ್ತೆ ಅದನ್ನೇ ಮುಂದುವರಿಸ್ತಾ ಹೇಳ್ತಾನೆ. ಹಾಗಾಗಿ ನನಗೆ ಹುಟ್ಟು ಅನ್ನೋದಿಲ್ಲ ಅಂತ. ಅಜೋಪಿ ಅಜಹ ಅಪಿ ಅಂದ್ರೆ ಜನ್ಮರಹಿತನಾದವನಿಗೆ ಅಜಹ ಅಂತ ಕರೀತಾರೆ. ನನಗೆ ಹುಟ್ಟನ್ನೋದಿಲ್ಲ. ಸಣ್ಣ ವ್ಯಯಾತ್ಮ ಅಂದ್ರೆ ಈ ನನ್ನ ಒಂದು ಶರೀರ ನಾಶರಹಿತವಾಗಿರುವಂಥದ್ದು ಅಂತ. ಸೊ ಅಲ್ಲಿ ಅವ್ಯಯ ಅಂತ ಇದೆ, ನಾಶರಹಿತವಾಗಿರುವಂಥದ್ದು. ಭೂತಾನಾಮೀಶ್ವರೋಪಿ ಸನ್. ಭೂತಾನಾಮ ಈಶ್ವರೋಪಿ. ಭೂತಾನಾಮ್ ಅಂತಂದ್ರೆ ಇಲ್ಲಿ ಎಲ್ಲ ಜೀವಿಗಳ ಪ್ರಭುನಾಗಿದ್ದಾನೆ. ಭೂತಾನಾಂ ಈಶ್ವರ, ಎಲ್ಲ ಜೀವಿಗಳ ಪ್ರಭು ನಾನು ಅಂತ. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಹಾಗಾಗಿ ಆದ್ರೂ ಕೂಡ ನಾನು
ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಒಂದು ಅಲೌಕಿಕ ರೂಪದಲ್ಲಿ ನಾನು ಅವತರಿಸ್ತೇನೆ ಅಂತ. ಸಂಭವಾಮಿ ಅಂದ್ರೆ ಅವತರಿಸುವಂಥದ್ದು. ಪ್ರಕೃತಿ ಅಂತಂದ್ರೆ ದಿವ್ಯ ರೂಪದಲ್ಲಿ ಅಂತ. ಸ್ವಾಮ್ ಅಂದ್ರೆ ನನ್ನ ಒಂದು ಪ್ರಕೃತಿಯ ನನ್ನ ದಿವ್ಯ ರೂಪದಲ್ಲಿ, ಪ್ರಕೃತಿಯಲ್ಲಿ ನನ್ನ ದಿವ್ಯ ರೂಪದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾ ಇರುವಂಥದ್ದು ನೋಡಿ ಭಗವಂತ. ನಾನು ಇಲ್ಲಿ ಮತ್ತೆ ಬೇರೆ ಇದು ತಗೊಂಡ್ ಬರೋದಿಲ್ಲ, ನನ್ನ ಒಂದು ಇದರಿಂದಾನೇ ನಾನು ಬರ್ತೇನೆ. ಏನು ದಿವ್ಯ ರೂಪದಲ್ಲಿಯೇ ನಾನು ಈ ಪ್ರಕೃತಿಯಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಸಂಭವಾಮ್ಯಾತ್ಮ ಮಾಯಯ. ಸೊ ಅದು ಏನಾಗಿರುತ್ತೆ, ನನ್ನ ಅವತರಿಸುವಂತ ಶಕ್ತಿ ಅಂತರಂಗ ಶಕ್ತಿ ಆಗಿರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕಾಗಿ ಆತ್ಮ ಮಾಯಯ ಅಂತ ಹೇಳ್ತಾರೆ. ಆತ್ಮ ಮಾಯಯ ಅಂತಂದ್ರೆ ಅದು ಅಂತರಂಗ ಶಕ್ತಿ ಭಗವಂತನದ್ದು. ಸರಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಚೋಪಿ ಸನ್ನವ್ಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಹರೇ ಕೃಷ್ಣ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಧನ್ಯವಾದ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 6. ಅಜೋಪಿ ಸನ್ವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಹರೇ ಕೃಷ್ಣ. ಇಲ್ಲಿ ಸಣ್ಣ ವ್ಯಯಾತ್ಮ ಇಲ್ಲಿ ನೀವು ನ ಎಳಿಬೇಕು. ನಕ್ಕೆ ನವತ್ತಿದೆಯಲ್ಲ, ಸಣ್ಣ ವ್ಯಯಾತ್ಮ. ಸಣ್ಣ ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಬೇಡ, ಅದಷ್ಟೇ ಹೇಳಿ. ಸಣ್ಣ ವ್ಯಯಾತ್ಮ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಬೇಗ ಬೇಗ ಹೇಳಿ. ಹರೇ ಕೃಷ್ಣ. 3 ಜನ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬೇಗ ಹೇಳಿ. ಶ್ಲೋಕ 6. ಅಜೋಪಿ ಸನ್ಯವೇಯಾತ್ಮ. ಅಟೆಂಡೆನ್ಸ್ ಲಿಂಕ್ ಬಂದಿದೆ ಮಾತಾಜಿ, 1 ನಿಮಿಷ ಮಾತಾಜಿ ಹೇಳಿ, ಆಮೇಲೆ ಹಾಕಿರಂತೆ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಸಂಭವಾಮ್ಯಾತ್ಮ ಮಾಯಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಉಷಾ ಭಟ್ ಮಾತಾಜಿ. ಹರೇ ಕೃಷ್ಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಸಾಕು ಮಾತಾಜಿ. ಈಗ ಎಲ್ರು ನೆಕ್ಸ್ಟ್ ಕ್ಲಾಸ್ ಇದ್ದಾರೆ ಮಾತಾಜಿ. ನೆಕ್ಸ್ಟ್ ಕ್ಲಾಸ್ ಅವ್ರು ಇದ್ದಾರೆ, ವೇಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಬಂದವ್ರು ಇದ್ದಾರೆ. ಸಾಕಿಷ್ಟು. ಧನ್ಯವಾದಗಳು ಎಲ್ರಿಗೂ ಕೂಡ. ಇವತ್ತಿನ ತರಗತಿಗೆ ಅಟೆಂಡೆನ್ಸ್ ಲಿಂಕ್ ಬರ್ಲಿಲ್ಲ. ತರಗತಿನ ಮುಕ್ತಾಯ ಮಾಡೋಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ನೋಡಿ. ಬರ್ಲೇ ಇಲ್ಲ. ನೀವು ಲೇಟ್ ಆಗಿ ಜಾಯ್ನ್ ಆಗಿರ್ಬೇಕು. ಹಾಕ್ತೀನಿ ಮಾತಾಜಿ, ಫಸ್ಟೇ ಬಂದಿದ್ದೆ. ಅಯ್ಯೋ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ